ಅಲ್ಶಿರೆಡ್ಡಿ ಕೊಂಕಣಿ ಚಿತ್ರದ ಹಾಡು ಬಿಡುಗಡೆ ಸಮಾರಂಭ ಉಡುಪಿಯ ಪತ್ರಿಕಾ ಭವನದಲ್ಲಿ ನಡೆಯಿತು. ಸ್ಪಾರ್ಕಲ್ ಪ್ರೊಡಕ್ಷನ್ ನಿರ್ಮಾಣ ಹಾಗೂ ಆರ್ಆರ್ ಫಿಲ್ಮ್ ಇಂಟರ್ನ್ಯಾಷನಲ್ ಮತ್ತು ಇಎನ್ ಸಿನಿಮಾ ಸಹಯೋಗದಲ್ಲಿ ನೂತನ ಹಾಸ್ಯಭರಿತ ಮತ್ತು ಹಾರರ್ ಕಾಮಿಡಿ ಕೊಂಕಣಿ ಚಲನಚಿತ್ರ ನಿರ್ಮಾಣಗೊಂಡಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ. ಇದರ ನಿರ್ದೇಶನ ಗಾಡ್ವಿನ್ ಸ್ಪಾರ್ಕಲ್ ಮತ್ತು ಹೆರಾ ಪಿಂಟೋ ಮಾಡಿದ್ದಾರೆ. ಈ ಚಿತ್ರದ ಹಾಡನ್ನ ಕುನಾಲ್ ಗಂಜವಾಲಾ ಹಾಡಿದ್ದಾರೆ. ಸಾಹಿತ್ಯವನ್ನ ವಿಲ್ಸನ್ ಕಟೀಲ್ ಅವರು ಬರೆದಿದ್ದಾರೆ. ನೃತ್ಯ ಸಂಯೋಜಕರಾಗಿ ಅವಿನಾಶ್ ಹಾಗೂ ಸಹಾಯಕ ನಿರ್ದೇಶಕರಾಗಿ ಯತೀಶ್ ಪೂಜಾರಿ ಈ ಚಿತ್ರವನ್ನ ನಿರ್ಮಾಣ ಮಾಡುವಲ್ಲಿ ಸಹಕರಿಸಿದ್ದಾರೆ. ಪ್ಯಾಟ್ಸನ್ ಪೆರೇರಾ ಸಂಗೀತ ನಿರ್ದೇಶನವಿದ್ದು ಇದರ ಹಾಡುಗಳ ಬಿಡುಗಡೆ ಉಡುಪಿಯ ಪತ್ರಿಕಾ ಭವನದಲ್ಲಿ ನಡೆಯಿತು. ಮತ್ತು ಈ ಚಲನಚಿತ್ರದ ಕನಸಿನ ಬಗ್ಗೆ ಈ ಚಿತ್ರದ ನಿರ್ಮಾಪಕರಾದ ಗಾಡ್ವಿನ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಆಲ್ಶಿರೆಡ್ಡಿ ಆಲ್ಮೋಸ್ಟ್ ರೆಡಿ ಆದ ಸೆನ್ಸರ್ ಸರ್ಟಿಫಿಕೇಟ್ ಪೂರ ಆತುಂಡು ಬೇಕಡ್ ಚಿತ್ರಮಂದಿರ ಬರ್ಪಿನ ಇಟ್ಟುಂಡು ಆಗಸ್ಟ್ ಲಾಸ್ಟ್ ವೀಕ್ ಪಂದ್ ಎಂದ ಎಂಕಲ್ ಆಲ್ಶಿ ಬಂಡ ಸೋಮವಾರ ಬಂಡ ಎಂಕಲ್ಲ ಡೇಟ್ ನಾಡ್ರೆ ಸೋಮವಾರ ಬರೋಣ ಮಲ್ತಂದಿಲ್ಲ ಬೇಕಡ್ ಬರ್ಪುಂಡು ಥಿಯೇಟರ್ಗೆ ಆತಿನ ಸಪೋರ್ಟ್ ಮಲ್ಪಲೆ ಆಲ್ರೆಡಿ ನಿಗಲ್ನ ಇದು ಪೋಸ್ಟರ್ಸ್ ರಿಲೀಸ್ ಆತುಂಡು ಇವನ್ ಸಾಂಗ್ಸ್ ಇನ್ನೀಡ್ ಪಕ್ಕ ಆಡಿಯೋ ಲಾಂಚ್ ಮಾಡ್ತಾ ಇದ್ದೇವೆ, ಟೈಟಲ್ ಟ್ರ್ಯಾಕ್ ರಿಲೀಸ್ ಮಾಡ್ತಾ ಇದ್ದೇವೆ. Alshiredi full comedy package movie, almost 15 main characters idralli ide. We have tried to do something new, entertaining, and after a very long time Konkani movie on the release ಆಗ್ತಾ ಉಂಟು. ಸೊ ಇಲ್ಲಿ ಒಂದು ಪರಿಸರದಲ್ಲಿ ಆಗಿದೆ. ಎಲ್ಲರೂ ಮೊದಲು ಏನಿತ್ತಂದ್ರೆ ಯಾವ ಭಾಷೆ ಮೂವಿ ಆದರೂ ತುಳು ಆದರೂ ಕೊಂಕಣಿ ಆದರೂ ಕನ್ನಡ ಆದರೂ ಏನಿದ್ರು ಒಂದು ಬೆಂಗಳೂರು ಚೆನ್ನೈ ಅದಕ್ಕೆ ಡಿಪೆಂಡೆನ್ಸಿ ಇತ್ತು. ಮಿಕ್ಸಿಂಗ್ ಆಗಲಿ ಸೌಂಡ್ ಮಿಕ್ಸಿಂಗ್